ಸಮಾಜದಲ್ಲಿ ಮಂಗಳಮುಖಿಯರೆಂದರೆ ತಾತ್ಸಾರದಿಂದ ಕಾಣುವವರೇ ಹೆಚ್ಚು. ಹಾಗಾಗಿ ಅವರು ಪ್ರತಿ ಹೆಜ್ಜೆಯಲ್ಲಿಯೂ ಅವಮಾನ ಅನುಭವಿಸುತ್ತಿದ್ದಾರೆ. ಇದೇ ರೀತಿ ಮನೆಗೆ ಹೋಗಲು ರಿಕ್ಷಾದವರು ತನ್ನನ್ನು ಹತ್ತಿಸಿಕೊಳ್ಳದ್ದಕ್ಕೆ ಅವಮಾನಗೊಂಡ ಮಂಗಳಮುಖಿಯೊಬ್ಬರು 4 ರಿಕ್ಷಾವನ್ನು ಖರೀದಿಸಿ ಬಾಡಿಗೆ ನೀಡುತ್ತಿದ್ದಾರೆ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಹೌದು, ಅವರೇ ಸ್ವಾಭಿಮಾನಿ ಅನಿ ಮಂಗಳೂರು. ಮೂಲತಃ ರಾಯಚೂರಿನವರು. ಮಂಗಳೂರಿನಲ್ಲಿ ವಿದ್ಯಾಭ್ಯಾಸಕ್ಕೆಂದು ಬಂದು ಇದೀಗ ಇಲ್ಲಿಯೇ ನೆಲೆ ನಿಂತಿದ್ದಾರೆ. BA ಬಳಿಕ B.Ed 2 ಸೆಮಿಸ್ಟರ್ ಬರೆದ ಇವರು ಮಂಗಳಮುಖಿಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸಲು ಕಷ್ಟ ಎಂದು ಅರಿತು ಶಿಕ್ಷಣವನ್ನು ಮೊಟಕುಗೊಳಿಸಿದ್ರು. ಜೀವನದಲ್ಲಿ ಸಾಕಷ್ಟು ಅವಮಾನಗಳನ್ನು ಎದುರಿಸಿದ್ದಾರೆ. ಈ ಅವಮಾನಗಳೇ ರಿಕ್ಷಾ ಖರೀದಿಗೆ ಪ್ರೇರಣೆಯಾಗಿದೆ. ಅನಿಯವರು ಸಂಜೆ ಮನೆಗೆ ತೆರಳಲು ರಿಕ್ಷಾವನ್ನು ಅವಲಂಬಿಸಿದ್ದು, ಇವರಿಗೆ ಪ್ರತಿದಿನವೂ ರಿಕ್ಷಾದವರು ನಿಲ್ಲಿಸದಿರುವುದೇ ಒಂದು ದೊಡ್ಡ ಸಂಕಷ್ಟವಾಗಿತ್ತು. ಒಂದು ದಿನವಂತೂ ಸಂಜೆಯಿಂದ ರಾತ್ರಿಯಾದರೂ ಯಾವ ರಿಕ್ಷಾದವರು ಇವರನ್ನು ಆಟೋದೊಳಗೆ ಹತ್ತಿಸಿಕೊಳ್ಳಲು ಒಪ್ಪಿರಲಿಲ್ಲ. ಇದರಿಂದ ಅವರು ಮನೆಗೆ ನಡೆದುಕೊಂಡೇ ಹೋಗಬೇಕಾಯಿತು. ಆ ದಿನ ಅವರು ರಿಕ್ಷಾ ಖರೀದಿಸಿ ಬಾಡಿಗೆ ನೀಡುವ ನಿರ್ಧಾರ ಕೈಗೊಂಡಿದ್ದು, ಅದರಂತೆಯೇ ಬ್ಯಾಂಕ್ನಲ್ಲಿ ಸಾಲ ಮಾಡಿ 4 ರಿಕ್ಷಾಗಳನ್ನು ಖರೀದಿಸಿದ್ದಾರೆ. 4 ರಿಕ್ಷಾಗಳನ್ನು ಮಂಗಳೂರಿನ ಗ್ರಾಮಾಂತರ ಭಾಗವಾದ ದೇರಳಕಟ್ಟೆಯಲ್ಲಿ ಬಾಡಿಗೆಗೆ ನೀಡಿದ್ದಾರೆ. ಇದರಿಂದ ಅವರಿಗೆ ಒಂದು ನಿಶ್ಚಿತ ಆದಾಯವೂ ಬರುತ್ತಿದೆ. ಅಷ್ಟೇ ಅಲ್ಲದೆ ರಿಕ್ಷಾದಲ್ಲಿ ಪ್ರಯಾಣಿಸುವ ಗರ್ಭಿಣಿಯರಿಗೆ ಮತ್ತು ಹಿರಿಯ ಮಂಗಳಮುಖಿಯರಿಗೆ ಇವರ 4 ರಿಕ್ಷಾದಲ್ಲಿಯೂ ಉಚಿತ ಸೇವೆ ಇರಲಿದೆ. ಈ ಬಗ್ಗೆ ತಮ್ಮ ಎಲ್ಲ ರಿಕ್ಷಾ ಚಾಲಕರಿಗೂ ಅನಿಯವರು ನಿರ್ದೇಶನ ಸಹ ನೀಡಿದ್ದಾರೆ. ತನಗೆ ರಿಕ್ಷಾ ಹತ್ತಿಸಿಕೊಳ್ಳದೆ ಆದ ಅವಮಾನ, ಸಂಕಷ್ಟ ಬೇರೆ ಮಂಗಳಮುಖಿಯರಿಗೆ ಬರಬಾರದೆಂದು ಅನಿಯವರು ಈ ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಕಷ್ಟದಲ್ಲಿರುವವರಿಗೆ ಸಹಾಯ ಹಾಗೂ ನಿರ್ಗತಿಕರಿಗೆ ಅನ್ನದಾನವನ್ನು ಮಾಡುವ ಕಾರ್ಯವನ್ನು ಕೂಡ ಮಾಡುತ್ತಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅನಿ ಮಂಗಳೂರು ಅವರು, ನನಗೆ ಮನೆಗೆ ಹೋಗಲು ರಿಕ್ಷಾ ನಿಲ್ಲಿಸದೆ ಮಾಡಿದ ಅವಮಾನದಿಂದ ತುಂಬಾ ನೊಂದುಕೊಂಡಿದ್ದೆ. ತಾಯಿ ನೀಡಿದ ಪ್ರೋತ್ಸಾಹದಿಂದ ನಾನು ರಿಕ್ಷಾ ಖರೀದಿಸುವ ನಿರ್ಧಾರ ತೆಗೆದುಕೊಂಡೆ. ಈ ಮೂಲಕ ನನಗೆ ಸಾಧಿಸುವ ಛಲ ಬಂತು ಎಂದಿದ್ದಾರೆ. ನಾವೇನು ಏಲಿಯನ್ಸ್ ತರ ಮೇಲಿಂದ ಬಂದಿದೀವ, ಹಾರ್ಕೊಂಡು ಬಂದಿದೀವ, ಯಾಕೆ ಈ ತರ ಕೆಟ್ಟದಾಗಿ ನಮ್ಮ ಮೇಲೆ ನೋಡ್ತಾರೆ? ಅದಾದ್ಮೇಲೆ ನನಗೆ ತುಂಬಾ ಬೇಸರ ಆಯ್ತು. ಒಂದಿನ ನನ್ನ ಕಲೆಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೋಗ್ಬೇಕಾದ್ರೆ ರಿಕ್ಷಾಗಳು ಒಬ್ರು ಸ್ಟಾಪ್ ಮಾಡ್ತಾ ಇಲ್ಲ. ನಿಂದ್ರಿಸ್ತಿದೀನಿ, ಒಬ್ರು ಸ್ಟಾಪ್ ಮಾಡ್ತಾರೆ, ನೋಡ್ತಾರೆ, ನಗ್ತಾರೆ, ಹೋಗ್ತಾರೆ, ನೋಡ್ತಾರೆ, ನಗ್ತಾರೆ, ಹೋಗ್ತಾರೆ. ಬೇಜಾರಾಗ್ತಾ ಇತ್ತು. ಯಾಕೆ ನಮ್ಮ ಸಮಾಜ ಮಂಗಳಮುಖಿಯರನ್ನ ಈ ತರ ಕೆಟ್ಟದಾಗಿ ನೋಡ್ಕೊಳ್ತಾರೆ? ಬರ್ತಾರೆ, ಹತ್ರ ಬಂದ್ಗಟ್ಟನ ನೋಡ್ತಾರೆ, ಮೇಲೆ ಕೆಳಗೆ ನೋಡಿದ ತಕ್ಷಣನೇ ನನಗೆ ಮನೆಗೆ ಡ್ರಾಪ್ ಮಾಡಿ ಹಣ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಹೌದಾ, ತುಂಬಾ ಜನ ಅವಮಾನ ಮಾಡಿದವರಿದ್ದಾರೆ. ಆದ್ರೂ ನನಗೆ ಬೇಜಾರಾಗಿ ನಾನು ಮನೆ ಕಡೆ ಹೋಗ್ತಿರ್ಬೇಕಾದ್ರೆ ಅಳ್ತಾ ಹೋದೆ, ನಡ್ಕೊಂಡೇ ಹೋದೆ. ಮನೇಲಿ ಅಮ್ಮ ಕೇಳಿದ್ರು, ಯಾಕೆ, ಏನಾಯ್ತು, ತುಂಬಾ ಬೇಸರದಲ್ಲಿದ್ಯಾ, ಏನಾಯ್ತು, ಅಳ್ತಾ ಇದೆ ಯಾಕೆ ಅಂತಂದಾಗ, ನೋಡಮ್ಮ ನನಗೆ ಈ ತರ ಎಲ್ಲ ಕೆಟ್ಟದಾಗೆಲ್ಲ ಅಂದ್ರು, ಯಾರು ರಿಕ್ಷಾ ಸ್ಟಾಪ್ ಮಾಡ್ತಿಲ್ಲಮ್ಮ, ನಾನು ಮಂಗಳಮುಖಿ ಆಗಿದ್ದೇ ತಪ್ಪಾಯ್ತಾ ಅಂತೇಳಿ ನನಗೆ ತುಂಬಾ ಬೇಸರ ಆಗೋಯ್ತು. ಬೇಸರ ಆದಾಗ ನನ್ನ ಅಮ್ಮ ಹೇಳಿದ್ರು ಒಂದ್ ಮಾತು, ನೀನ್ ಬೇಸರ ಮಾಡ್ಕೋಬೇಡ, ನೀನು ನಿನ್ ಕಾಲ್ ಮೇಲೆ ನೀನ್ ನಿಲ್ಬೋದಲ್ಲ ಅಂತೇಳಿ ನನ್ಗೆ ಅಮ್ಮ ಧೈರ್ಯ ತುಂಬಿದ್ರು. ಧೈರ್ಯ ತುಂಬಿದಾಗ ನನಗೂ ಒಂದು ಆಸೆ ಬರಕ್ ಸ್ಟಾರ್ಟ್ ಆಯ್ತು. ಹೌದು, ನಾನು ಕೂಡ ಏನಾದ್ರು ಸಾಧನೆ ಮಾಡ್ಬೋದು, ಎಲ್ಲರ ತರ ಜೀವನ ಬೇಡ, ನಂದು ಕೂಡ ಒಂದು ಡಿಫ್ರೆಂಟ್ ಆಗಿರ್ಬೇಕು ಜೀವನ ಅಂತ ಹೇಳಿ ನಾನು ಬ್ಯಾಂಕ್ ಲೋನ್ ಮುಖಾಂತರನೇ, ನನ್ನ ಫೈನಾನ್ಸಿ ಮುಖಾಂತರನೇ ನಾನು ರಿಕ್ಷಾಗಳು ತೆಗ್ದಾಗ ನಾನು ಕೆಲವೊಂದು ರಿಕ್ಷಾಗಳಿಗೆ, ಎಲ್ಲ ರಿಕ್ಷಾಗಳಿಗೆ ನಾನು ಬರ್ಸ್ದೆ. ಏನಪ್ಪಾ ಅಂದ್ರೆ, ನನ್ಗಾಗಿರುವಂತಹ ಅನ್ಯಾಯ ಬೇರೆ ಮಂಗಳಮುಖಿಯರಿಗೆ ಆಗ್ಬಾರ್ದು, ಬೇರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಗರ್ಭಿಣಿ ಸ್ತ್ರೀಯರಿಗೆ, ವಯಸ್ಸಾದ ಮಂಗಳಮುಖಿಯರಿಗೆ ನಮ್ಮ ರಿಕ್ಷಾದಲ್ಲಿ ಉಚಿತ ಅಂತ ನಾನು ಹಾಕ್ದೆ. ಅನಿ ಎಲ್ಲಾ ಕಷ್ಟಗಳನ್ನು ಎದುರಿಸಿ ಬೆಳೆದು ನಿಂತ ಛಲವಂತೆ. ಇವರು ಈಗಾಗಲೇ ಶಿವಲೀಲಾ ಎಂಬ ಕನ್ನಡ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದ್ದು, ಜಿಮ್ ಟ್ರೈನರ್ ಆಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅನಿಯವರಿಗೆ ಹಿರಿಯ ಮಂಗಳಮುಖಿಯರಿಗೆ ಆಶ್ರಮ ಸ್ಥಾಪಿಸುವ ಗುರಿಯಿದ್ದು, ಇದಕ್ಕಾಗಿ ಪ್ರಯತ್ನ ಮುಂದುವರೆಸಿದ್ದಾರೆ. ಅನಿ ಮಂಗಳೂರು ಅವರು ತನ್ನ ಸಾಧನೆಯ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಇವರ ಛಲದಿಂದ ಸಾಧನೆಯ ಶಿಖರವನ್ನು ಏರಿದ್ದಾರೆ. ಮಂಗಳಮುಖಿಯಾಗಿ ಇವರು ಮಾಡಿರುವ ಸಾಧನೆ ಸಮಾಜಕ್ಕೆ ಮಾದರಿಯಾಗಿದೆ. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.